ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಕುಂಬ್ಳೆ ಮನೆಯಿಂದ ವ್ಲಾಗ್ ಮಾಡ್ತಾ ಇರೋದು. ನಮ್ಮ ಪರಿಸರದಲ್ಲಿ ಎಂತೆಲ್ಲ ಸಿಗ್ತದೆ, ಎಂತೆಲ್ಲ ಹಣ್ಣು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಎಂತೆಲ್ಲ ಸಿಗ್ತದೆ ಅದನ್ನು ಇವತ್ತು ವಿಡಿಯೋ ಮಾಡ್ತಿದ್ದೇನೆ. ನೋಡುವ ಎಂತೆಲ್ಲ ಸಿಗ್ತದೆ ಅಂತ, ಬನ್ನಿ. ಸೊ ನನ್ನ ಅಮ್ಮ ಇಲ್ಲಿ ಮಾವಿನಕಾಯಿ ಕೊಯ್ತಾ ಇದ್ದಾರೆ ನೋಡಿ. ನಮ್ಮ ಮನೆಯದ್ದು ಮಾವಿನಕಾಯಿ. ಆ್ಯಕ್ಚುಲಿ ನನ್ನ ಪಕ್ಕದ ಮನೆಗೆ ಬಂದಿದ್ದೇನೆ. ಅವರು ನೋಡಿ ಇಲ್ಲಿ ನುಗ್ಗೆ ಕೊಯ್ತಾ ಇದ್ದಾರೆ. ಎಷ್ಟು ನುಗ್ಗೆ ಆಗಿದೆ ನೋಡಿ. ಒಂದು ಗೆಲ್ಲಲ್ಲೇ ಅಷ್ಟು ಗೊಂಚಲಾಗಿದೆ ನೋಡಿ. ನೀವುಂಟಲ್ಲ, ಅವರದ್ದು ಇಷ್ಟೇ ಅಲ್ಲ, ಹೂವಿನ ತೋಟ ಎಲ್ಲ ನೋಡಿದ್ರೆ ನಿಮಗೆ ಶಾಕ್ ಆಗ್ಬೋದು. ಹಾಗೆ ಅವರಿಗೆ ತುಂಬ ಇಷ್ಟ ಕೈತೋಟ ಮಾಡಲಿಕ್ಕೆ. ಹೂವಿನ ತೋಟ, ತರಕಾರಿಯದ್ದು ಎಲ್ಲ ಬೆಳೆಸಿದ್ದಾರೆ. ನೋಡಿದರೆ ನೀವು ಶಾಕ್ ಆಗ್ತೀರಿ. ನೋಡಿ, ಇಲ್ಲಿ ಅಲಸಂಡೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಪಪ್ಪಾಯ ಉಂಟು, ಅಲಸಂಡೆ ಉಂಟು. ಅವರಲ್ಲಿ ನುಗ್ಗೆ ಕೊಯ್ತಾ ಇದ್ದಾರೆ. ದೋಟಿ ಬೇಕಾ? ಉದ್ದಾಯ್ತಾ? ಅದು ಕಟ್ಟಾಯ್ತು. ಆ ನುಗ್ಗೆನೆ ಹಾಗೆ ಅಲ್ಲ, ಅದು ಸ್ವಲ್ಪ ಎಳೆಯುವಾಗಲೇ ಕಟ್ಟಾಗಿ ಹೋಗ್ತದೆ. ಎಷ್ಟು ನುಗ್ಗೆ ಕೊಡು ನೋಡಿ, ಒಳ್ಳೆ ಬೆಳೆದಿದೆ. ನೀವು ಪದಾರ್ಥ ಮಾಡ್ತೀರಾ ನುಗ್ಗೆದ್ದು? ಸಾಂಬಾರೆಲ್ಲ ಮಾಡ್ತೀರಲ್ಲ? ಸಾಂಬಾರಿಗೆ ನಂಗೆ ಇಷ್ಟ ನುಗ್ಗೆ ಕೊಡು. ಆಯ್ತು, ಇಷ್ಟು ಸಿಕ್ಕಿತ್ತು ಈಗ ನುಗ್ಗೆ ಕೊಡು. ಇನ್ನು ಪಪ್ಪಾಯ ನೋಡಿ, ಪಪ್ಪಾಯ ಮಂಗ ತೆಗೆದು ಮುಗೀತಾ ಉಂಟು. ಹೌದು, ಫಸ್ಟ್ ಸಿಗುದೇ ಮಂಗನ ಕೈಗೆ ಪಪ್ಪಾಯ ಎಲ್ಲ. ಹೌದಾ? ನೋಡಿ, ಅವರ ಹೂವಿನ ತೋಟ, ಅವರ ಕೃಷಿ ಎಲ್ಲ ನೋಡಿದ್ರೆ ಉಂಟಲ್ಲ, ನಿಮ್ಗೆ ಕೂಡ ಆಸೆ ಆಗ್ತದೆ ನಾವು ಕೂಡ ಹೀಗೆ ಮಾಡಬೇಕು ಅಂತ. ಒಂದು ಕುಂಬಳಕಾಯಿ, ಮೇಲೆ ಒಂದು ಕುಂಬಳಕಾಯಿ ಕಾಣ್ತಾ ಉಂಟು. ಅಲಸಂಡೆಯಾ ನಿಮಗೆ? ಇಷ್ಟೇ ಇರೋದು ಇವತ್ತು, ಕಡಿಮೆ. ಹೌದಾ? ನೋಡಿ ಯಾವ ಥರ ಮಾಡಿದ್ದಾರೆ. ಇದೆಂತ ಮಲ್ಲಿಗೆಯಾ? ಮಲ್ಲಿಗೆ ಹಾಗೆ ಉಂಟು, ಕಲರ್ ಚೇಂಜ್. ಹಾ, ಈಗ ಆಗ್ಲಿಕ್ಕಿಲ್ಲ ಗೆಲ್ಲು, ಈಗ ಆಗ್ಲಿಕ್ಕಿಲ್ಲ ನೋಡಿ. ಇದು ಪುದೀನ, ಇದು ಜ್ಯೂಸ್ ಮಾಡಬೇಕು ಬೇಸಿಗೆಯಲ್ಲಿ. ಎಂತ ತಂಪು ಗೊತ್ತುಂಟಾ? ಹೌದಾ? ಅರ್ಥ ಕುಡಿದು ಎಂತ, ನಾನು ಜ್ಯೂಸ್ ಕೊಟ್ಟಾಗ ಶೀತ ಆಗಿತ್ತು. ನುಗ್ಗೆ ಇದು ಜ್ಯೂಸ್ ಮಾಡಿ ಇಟ್ಟದ್ದು, ಅದಕ್ಕೆ ಸ್ವಲ್ಪ ಲೆಮನ್ ಹಿಂಡಿ. ಹೌದು, ಲೆಮನ್ ಚೂರು ಸೋಸ್ಬೇಕು, ಗ್ರೀನ್ ಕಲರ್ ಆಗ್ತದೆ. ಒಳ್ಳೆ ಈಗಿನ ಸೆಕೆಗೆಲ್ಲ ಒಳ್ಳೇದು. ಹೌದು, ಅಲ್ಲಿ ಕೂಡ ಉಂಟು ಪುದೀನ, ಅಲ್ಲಿ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೆ. ಮತ್ತೆ ಇಲ್ಲಿ ನೋಡಿ ಒಂಥರ ಪಿಂಕ್ ಗುಲಾಬಿ, ಕ್ಯಾಥ್ರಿನ್. ಹಾ, ಕುಂಬಳಕಾಯಿ ತೋರಿಸಿದೆ. ಅಲ್ಲಿ ಕುಂಬಳಕಾಯಿ ಉಂಟು. ಮತ್ತೆ ಬೇಸೊಪ್ಪು ಎಷ್ಟು ಉಂಟು, ನಾನು ತೆಗೆದು ನೋಡಿ. ಸಾಂಬಾರಿಗೆ ತುಂಬಾ ಉಂಟು. ಹಾ, ಬೇಸೊಪ್ಪಿದು. ಮತ್ತೆ ಬದಾಣಿ, ಹೌದಾ? ಸಾಂಬಾರಿಂದು ಬದನೆ, ಗಿಡ, ಅದು ಪೇರಳೆ, ಬಾಳೆ ಗಿಡ ಎಲ್ಲ ಉಂಟು ನೋಡಿ. ನಿಮಗೆ ಹೇಗೆ ಇಷ್ಟು ಆಸಕ್ತಿ ಕೃಷಿಯಲ್ಲಿ? ನನಗಿದ್ದು ಕೂಡ ಜಾಗ ಮತ್ತೆ ಬಿಸಿಲು ಬೇಕಲ್ಲ, ನೀರಿದೆ, ಇನ್ನು ಮಾಡ್ಬೇಕಾಗ್ತದೆ. ಸಮಯ ಇಲ್ಲಲ್ಲ, ನಾನು ಮತ್ತೆ ಕೆಲಸಕ್ಕೆ ಹೋದ್ರೆ ಯಾವ ಸಂಜೆ ಸ್ವಲ್ಪ ಹೊತ್ತು ಮಾಡ್ಲಿಕ್ಕೆ. ಎಂತ ಎಲ್ಲ ಇದು ಗಿಡ ಎಲ್ಲ ನರ್ಸರಿಯಿಂದ ತರ್ತೀರಾ ಅಥವಾ ಬೀಜ ಹಾಕ್ತೀರಾ? ನರ್ಸರಿಯಿಂದ ಅಂತೂ ತರಲಿಲ್ಲ, ಎಲ್ಲ ನಮ್ಮ ಊರಿಂದ.
ಊರಿದ್ದೆ. ಹಾ, ನುಗ್ಗೆಕೋಡು ಊರಿಂದ ಇದು. ಹೌದಾ? ನರ್ಸರಿನೇ ಇಲ್ಲ. ಗುಲಾಬಿ ಕೂಡ ಹಾಗೆ, ಊರಿನ ಗುಲಾಬಿ ಗಿಡ. ಹಾ, ಇದ್ರಲ್ಲಿ ತುಂಬಾ ಗುಲಾಬಿ ಇರ್ತದೆ, ಗೊಂಚಲು ಎಲ್ಲ ನಾನು ಕಡ್ದು ಬಿಸಾಡಿದ್ದೀನಿ. ಈ ಗಿಡ ಇದೆಲ್ಲ ಇಲ್ಲಿ, ಅದು ಮಜ್ಜಿಗೆ ಸೊಪ್ಪು ಹೇಳ್ತಾರಲ್ಲ, ಅದು ಸ್ವಲ್ಪ ಕಷಾಯ ಮಾಡಬೇಕು. ಅದು ತಾಗಿದ್ರೆ ಗಾಯ ಒಳ್ಳೆ, ಶೀತ ಇದ್ರೆ ನೀವು ಮಾಡಿ ಕುಡಿಯಿರಿ, ಆವಿ ತೆಗೀರಿ, ಮಜ್ಜಿಗೆ ಆಗಿ ಪರಿಮಳ ಅದು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಕುಡಿಬೇಕು, ಒಳ್ಳೆ ಕುದಿಸಿ. ಭಯಂಕರ, ಅದು ಒಳ್ಳೆ ರಿಸಲ್ಟ್ ಅದರಲ್ಲಿ. ಹೌದಾ? ನಿಂಗೆ ಕೋಡು ಮನೆಗೆ ಕೊಂಡೋಗ್ಬೇಕು ಆಯ್ತಾ, ಅಮ್ಮನಿಗೆ ಕುಡಿ. ಬರ್ತೀಯಾ? ಇದ್ರಲ್ಲಿ ಗಪ್ಪಿ ಮೀನುಂಟಂತೆ. ಸೊಳ್ಳೆ ಕೂತ್ರು ಕೂಡ ತಿಂತದಲ್ಲ, ಮೀನುಂಟು ಮರಿ ಉಂಟಿಗೆ ಸಣ್ಣ ಸಣ್ಣ ಮರಿ. ಮೇಲೆ ಬಾ. ಈಗ ಇದು ತಾವರೆ, ಇದು ಸಂಪಿಗೆ ಆಯ್ತು, ಹೂ ಆಗ್ತದೆ ಒಳ್ಳೆ. ಹೌದಾ? ಇನ್ನೊಂದು ಗೊಂಚಲಿತ್ತು, ಈಗ ಒಣಗಿತ್ತ ಅಂತ. ಒಂದೇ ದಿವಸ ಉಳಿಯುದು. ಇದು ಮಗನದ್ದ? ಮೀನು ಸಾಕ್ಲಿಕ್ಕೆ ಇಷ್ಟ ಮಗನಿಗೆ. ನೋಡಿ, ಇಷ್ಟು ನುಗ್ಗೆ ಕೊಟ್ರು ನಮ್ಮ ಪಕ್ಕದ ಮನೆಯವರು. ಥ್ಯಾಂಕ್ ಯು. ಒಳ್ಳೆ ಸಾಂಬಾರು ಮಾಡ್ಬೋದು ಇಷ್ಟರಲ್ಲಿ. ಆಯಿತು, ಸರಿ. ಟಂಟಡಾಯ್. ನೋಡಿ ನಮ್ಮ ಗೇರು ಹಣ್ಣು. ಗೇರು ಮರದಲ್ಲಿ 2 ಸಿಕ್ಕಿತ್ತು. ಇಲ್ಲಿ 2 ಗೇರು ಹಣ್ಣು ಸಿಕ್ಕಿತ್ತು. ಸೊ ಬನ್ನಿ ತಿನ್ನುವ. ಇದಕ್ಕೆ ಹೀಗೆ ತಿನ್ನೋದಕ್ಕಿಂತ ಇದಕ್ಕೆ ಚೂರು ಉಪ್ಪು ಹಾಕಿ ತಿನ್ನಬೇಕು. ಎಂಥ ರುಚಿ ಆಗ್ತದೆ ಗೊತ್ತುಂಟಾ? ಫಸ್ಟ್ ವಾಶ್ ಮಾಡುವ ಬಿದ್ದ ಹಣ್ಣು, ಬೀಜ ತೆಗೀವ. ಇದನ್ನು ಸುಟ್ಟು ತಿನ್ನಬೇಕು. ಎಂಥ ರುಚಿ ಗೊತ್ತುಂಟಾ ಗೋಡಂಬಿಯನ್ನು. ಸೂಪರ್. ಅಮ್ಮಂಗೆ ಬೇಕಾ? ಸಣ್ಣ ತುಂಡು ಬೇಡ. ಸೊ ಎಷ್ಟೋ ಜನ ಈ ಗೇರು ಹಣ್ಣು ತಿಂದಿರ್ಲಿಕ್ಕಿಲ್ಲ. ನಮ್ಮ ಈಚೆ ಸಿಟಿಯಲ್ಲೆಲ್ಲ ತುಂಬ ರೇರ್ ಸಿಟಿಯಲ್ಲೆಲ್ಲ. ಅಂದರೆ ಹಣ ಕೊಟ್ಟೇ ತಿನ್ಬೇಕಷ್ಟೇ ಗೇರು ಹಣ್ಣನ್ನೆಲ್ಲ. ಹಳ್ಳಿ ಸೈಡೆಲ್ಲ ಬಂದರೆ ಇದು ಕಾಮನ್ ಫ್ರೂಟ್ ಆಗಿರ್ತದೆ. ನಾನು ಇಲ್ಲಿ ಬಂದಾಗ ಮಾತ್ರ ಗೇರು ಹಣ್ಣು ತಿನ್ನಲಿಕ್ಕೆ ಸಿಗ್ತದೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ನಾವು ಗೇರು ಹಣ್ಣಿಗೆ ಉಪ್ಪು ಹಾಕಿ ತಿನ್ನೋದ್ರಿಂದ, ಅಂದರೆ ಖಾಲಿ ಗೇರು ಹಣ್ಣು ತಿಂದರೆ ಏನಾಗ್ತದೆ ಅಂದರೆ ಅದರಲ್ಲಿರುವ ಸೊನ್ನೆ ಅಂಶ ಉಂಟಲ್ಲ, ಅದು ಗಂಟಲು ಕಿಚ್ ಮಾಡ್ತದೆ. ಗಂಟಲು ಕೆರೆತ, ಕೆಮ್ಮು ಎಲ್ಲ ಆಗ್ತದೆ. ಆದ ಕಾರಣ ಗೇರು ಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕಿ ತಿನ್ನೋದ್ರಿಂದ ಗಂಟಲಿಗೆ ಎಂತ ಕೂಡ ಪ್ರಾಬ್ಲಮ್ ಬರುವುದಿಲ್ಲ ಅದಕ್ಕೆ. ಓಕೆ, ಬಾಯ್ ಬಾಯ್.